ನಿಲ್ಲಿಸಿಕೊಂಡು ಕೆಲವು ಶಕ್ತಿಗಳನ್ನು ಸೇರಿಸಿಕೊಂಡು ಶೂನ್ಯಕಾಪುರವನ್ನು ಪ್ರವೇಶ ಮಾಡಿದೆ. ನಿನ್ನಲ್ಲಿ ಕಾದಾಡುವುದಕ್ಕಾಗಿ ವೀರಾದಿ ವೀರರನ್ನು ಕಳುಹಿಸಿದೆ. ಸರಿ, ಎಲ್ಲರೂ ಒಯ್ದು ಹೋಗಿದ್ದಾರೆ. ಅಂದ ಮಾತ್ರಕ್ಕೆ ಹೆದರುವ ಬಂಡಾಸುರನಲ್ಲ. ಮತ್ತೇನು ಮಾಡಿ 14 ಲೋಕವನ್ನು ಆಡಿಕೊಂಡು ಬರ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ ನಿನ್ನನ್ನು ತೈಯುತ್ತೇನೆ. ಆವಾಗ ಯಾರು ರಕ್ಷಣೆ ಮಾಡ್ತಾರೆ? ನಾನು ಮಾಡ್ತೇನೆ. ಎನ್ನುವಂತಹ ಪಟ್ಟ ನಿನ್ನನ್ನೇ ಕೇಳುತ್ತೇನೆ. 3 ಲೋಕದ ಅಧಿಕಾರವನ್ನು ಕೊಟ್ಟವರು ಯಾರು? ನಾನೇ ಪಡ್ಕೊಂಡದ್ದು. ಕೊಡ್ಬೇಕು ಅಂತಿಲ್ಲ, ಗೊತ್ತಾಯ್ತಲ್ಲ? ಇಲ್ಲ, ಈ ಹಿಂದೆ ತ್ರಿಮೂರ್ತಿಗಳಿಗೆ ನಾನೇ ಅಧಿಕಾರವನ್ನು ಕೊಟ್ಟವಳು. ನೀನು ಕೊಟ್ಟಿರಬಹುದು. ಸೃಷ್ಟಿ, ಸ್ಥಿತಿ, ಲಯ ಈ ಕರ್ತವ್ಯವನ್ನು ಮಾಡಿ ಮಕ್ಕಳೇ ಎನ್ನುವ ಹಾಗೆ ವರ ಮುಖೇನವಾಗಿ ಸಂಪಾದಿಸಿ ಮಾಡಿಕೊಂಡಿರಬಹುದು. ಆದ್ರೆ ಅದನ್ನು ಮಾಡುವಂತಹ ಯೋಗ್ಯತೆ ಯಾವ ಕಾಲಕ್ಕೂ ಇಲ್ಲ. ಲೋಕವನ್ನು ರಕ್ಷಿಸುವಂತಹ ಮತ್ತೊಂದು ಶಕ್ತಿ ಇದೆ ಎನ್ನುವ ಹಾಗೆ ಜ್ಞಾಪಕದಲ್ಲಿರಲಿ. ನನಗಿಂತ ದೊಡ್ಡ ಶಕ್ತಿ ಯಾವುದದು? ಹೌದಾ? ಕೇಳುವುದಕ್ಕೆ ಬಂದವಳು ನಾನೇ, ಲೋಕ ನಾಯಕಿ. ನನ್ನ ಪಾದವನ್ನು ಸ್ಮರಣೆ ಮಾಡಿದೆ ಅಂತಾದ್ರೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಅದಲ್ಲ ಅಂತ ಆದ್ರೆ ನಿನ್ನ ಶಿರವನ್ನು ಹಾರಿಸ್ತೇನೆ. ಲೋಕನಾಯಕ ನಾನು, ಲೋಕನಾಯಕಿ ನೀನು. ನಮ್ಮ ಜೊತೆ ಒಳ್ಳೆಯದಾಗ್ತದೆ. ನಿನ್ನ ಕಾದಾಟ ನಿನ್ನ ಇಬ್ಬರಿಗೂ ಬಂದದ್ದಿಲ್ಲ. ಇಲ್ಲ, ನಿನ್ನನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಶಿಕ್ಷಿಸಬೇಕು. ಏನು ಮಾಡು? ಅದಕ್ಕಾಗಿ ಕಳೆದ ಯುಗದಲ್ಲಿ ವೀರಾದೇವಿಯ ರಕ್ಕಸರು ಹುಟ್ಟಿಕೊಂಡಿದ್ದು ಅಂತವರನ್ನು ಸೃಷ್ಟಿ ಮಾಡಿ ನಿನ್ನ ಮೇಲೆ ಲೋಕಕ್ಕಾಗಿ ಕಳುಹಿಸಿಕೊಡ್ತೇನೆ. ಇನ್ನು ವಿಷ ಕುಡಿದವರು ಬದುಕಿಯಾರ? ಯೋಚನೆ ಮಾಡಿಯೇ ಕುಡಿಬೇಕು. ಸೃಷ್ಟಿ ಮಾಡುತ್ತೀಯಾ? ಯಾವ ರೀತಿಯಾಗಿ ಸೃಷ್ಟಿ ಮಾಡುತ್ತಿ? ಸೃಷ್ಟಿ ಒಬ್ಬೊಬ್ಬರನ್ನೇ ಮಾಡ್ತೇನೆ. ಪರಾಕ್ರಮಶಾಲಿಗಳನ್ನೇ ಸೃಷ್ಟಿ ಮಾಡ್ತೇನೆ. ಪ್ರತಿಯಾಗಿ ನಾನು ಕಳುಹಿಕೊಡ್ತೇನೆ. ನೀನು ನಾನೇ ಶಿಶುಪಾಲನನ್ನು ಸೃಷ್ಟಿ ಮಾಡಿದ್ರೆ ಏನ್ ಮಾಡ್ತಿ? ಕೃಷ್ಣನಾದೇನು? ಹೌದಾ? ರಾವಣ ಬಂದ್ರೆ ಏನ್ ಮಾಡ್ತಿ? ರಾಮನಾದೇನು? ಹೌದಾ? ಶುಂಭ ಬಂದ್ರೆ ಕೌಶಿಕೆಯಾದೇನು? ನೀನಾ ಚಂಡಮಂಡಲ ಅಂದ್ರೆ ಏನ್ ಮಾಡ್ತೀಯ? ಹೌದಾ? ನಿನ್ನ ಪರಾಕ್ರಮ ನೋಡಬೇಕು. ನಿನ್ನ ಛಲ ಎಷ್ಟಿದೆ ಎಂಬುದನ್ನು ನಾನು ಕಣ್ಣಾರೆ ಕಾಣಬೇಕು. ನೋಡ ನಿಮ್ಮ ಈಶ ಬಂದ
ವೀರರನ್ನು ಗತಿಶಕ್ತಿಯಿಂದ ಅವರನ್ನು ಕೊಂದು ಬಿಟ್ಟೆ ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಹೇಳಲಾರೆ. ನಿನ್ನ ಆದನ್ನು ಬರೀತಾರೆ. ಶಕ್ತಿಗಳನ್ನೆಲ್ಲ ಸಂಹರಿಸಿದ್ದೇನೆ. ದೀಪವನ್ನು ಆರುವಂತಹ ಕಾಲಕ್ಕೆ ಪ್ರಕಾಶಮಾನವಾಗಿ ಉರಿದು ಆರುವುದು ಸಹಜ ಸ್ವಾಭಾವಿಕ. ನೀನು ಆರುವಂತಹ ದೀಪ ಅಂದ್ರೆ ಕಡೆಯದಾಗಿ ಹೇಳುತ್ತಾ ಇದ್ದೇನೆ, ಶರಣಾಗತಿಯನ್ನು ಹೊಂದಿದ್ರೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಅದಲ್ಲ ಅಂತಾದ್ರೆ ನಿನ್ನ ಶಿರವನ್ನು ಚೆಂಡಾಡಿಯನು ಶರಣು ಬರುವ ಜಾಯಮಾನ ನನ್ನದಲ್ಲ. ನೋಡೋಣ ಏನ್ ಮಾಡಿ. ನೀನು ವೀರನೂ ಹೌದು, ಶೂರನೂ ಹೌದು. ನಿನ್ನ ಶಕ್ತಿಗೆ ನಾನು ಮೆಚ್ಚಿದ್ದೇನೆ. ನಾನು ಯಾರು, ನೀನು ಯಾರು ಎಂಬುದಾಗಿ ಈಗ ಸುಜ್ಞಾನವನ್ನು ಕರುಣಿಸಿದೆ. ಲಲಿತಾಂಬೆ ಜಯತು ಜಯ ಲಲಿತಾಂಬೆ, ಜಯತು ಸರ್ವೇಶ್ವರಿ, ಜಯ ಜಯ ಧನುತ ಬಗೆಯೇ ಜಯ 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 ಜಯ. ಓ ಲಲಿತಾಂಬೆ, ಗಂಡಾಸುರ ತ್ರಿಪುರಾಂಬೆ, ಲೋಕದ ತಾಯಿ ನೀನು. ಸರಿ, ಸೃಷ್ಟಿ ಸ್ಥಿತಿ ಲಯ ಈ ಕೆಲಸಕ್ಕೆ ನೀನೇ ಮೂಲ ಕಾರಣ ಎಂಬುದನ್ನು ನಾನು ಅರ್ಥವಿಸಿಕೊಂಡೆ. ಸರಿ ಅಮ್ಮ, ಏನಪ್ಪ? ನೀನು ನನಗೆ ಸುಜ್ಞಾನವನ್ನು ಕರುಣಿಸಿದೆ. ಅದರಿಂದಾಗಿ ನಾನು ಯಾರು ಎಂಬುದಂತ ಆ ವಿಷಯ ತಿಳಿದುಕೊಳ್ಳುವಂತಾಗುತ್ತಾ ಇದೆ. ಅರ್ಥ ಆಯ್ತಾ? ತಾಯಿ, ನಾನು ರಕ್ಕಸನಲ್ಲ ತಾಯಿ, ನಾನು ಭಂಡಾಸುರನಲ್ಲ. ಮತ್ತೆ ನಾನು ಈ ಹಿಂದೆ ವೈಕುಂಠದಲ್ಲಿದ್ದವ. ಅಮ್ಮ, ಏನಪ್ಪ? ಲಕ್ಷ್ಮೀದೇವಿ ಅಂಗರಕ್ಷಕನಾಗಿ ನಾನಿದ್ದವ. ಮಾಣಿಕ್ಯ ಶೇಖರನ್ ಎಂಬುದಾಗಿ ನನ್ನ ಹೆಸರು. ಸರಿ, ಗಂಧರ್ವ ನಾನು. ಒಂದು ದಿನ ಗಂಗಾ ನದಿಗೆ ಸ್ನಾನಕ್ಕಾಗಿ ಲಕ್ಷ್ಮೀದೇವಿ ಹೊರಟಾಗ ಅಂಗರಕ್ಷಕನಾಗಿ ನಾನು ಹೋದೆ. ಆ ಸಂದರ್ಭದಲ್ಲಿ ನೀರಿನ ಪ್ರವಾಹದಲ್ಲಿ ಕೇಚರ ಕನ್ಯೆಯರೋಡು ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಳು, ಕೂಗುತ್ತಾ ಇದ್ದಳು, ಯಾರಾದರೂ ನನ್ನನ್ನು ಉಳಿಸಿ ಎಂಬ ಹಾಗೆ. ಅವಳ ಆರ್ತನಾದವನ್ನು ಕೇಳಿದಂತಹ ನಾನು ನೀರಿಗೆ ಧುಮುಕಿದೆ. ಆ ಕೇಚರ ಕನ್ಯೆಯನ್ನು ಕೈಯಿಂದ ಎತ್ತಿ ದಡ ಸೇರಿಸಿದೆ. ಸರಿ, ಆ ಹೊತ್ತಿನಲ್ಲಿ ಅವಳ ಒದ್ದೆಯಾದಂತಹ ಮೈಯನ್ನು ಕಂಡು ನಾನು ಕಾಮಕನಾಗಿ ಹೋದೆ. ತಾಯಿ ಬಲಾತ್ಕಾರ ಮಾಡುವುದಕ್ಕೆ ಮುಂದುವರಿದೆ. ಪರಿಣಾಮ ಇದನ್ನು ಅರಿತಂತಹ ಲಕ್ಷ್ಮೀದೇವಿ ನನಗೆ ಶಾಪವನ್ನು ಕೊಟ್ಟರು, ನೀನು ಭೂಮಿಯಲ್ಲಿ ರಕ್ಕಸನಾಗಿ ಹೋಗು ಎಂಬ ಹಾಗೆ. ಆಮೇಲೆ ಲಕ್ಷ್ಮೀದೇವಿಯಲ್ಲಿಯೇ ಪರಿಪರಿಯಾಗಿ ಬೇಡಿಕೊಂಡೆ, ಮುಂದೊಂದು ಕಾಲಕ್ಕೆ ಲಲಿತಾಂಬೆಯಿಂದ ನಿನಗೆ ಮೋಕ್ಷ ಸಿಗುತ್ತದೆ. ತಾಯಿ ಆಡಿದಂತಹ ಮಾತು. ಆಮೇಲೆ ನಾನು ವೈಕುಂಠದಲ್ಲಿ ಇರುವುದಕ್ಕಾಗುವುದಿಲ್ವಲ್ಲ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಕೈಲಾಸಗಿರಿಯಿಂದ ಇಳಿದು ಬರುವುದನ್ನು ಕಂಡೆ. ಗಣಪತಿ, ಷಣ್ಮುಖ, ವೀರಭದ್ರ, ನಂದಿ ಇವರೆಲ್ಲ ಕೈಲಾಸಗಿರಿಯಿಂದ ಕಪ್ಪಲು ಪ್ರದೇಶವನ್ನು ಸೇರಿ ಆಟ ಆಡುವುದಕ್ಕೆ ಪ್ರಾರಂಭ ಮಾಡಿದರು. ಆ ಹೊತ್ತಿನಲ್ಲಿ ಅಲ್ಲಿ ಒಂದು ಭಸ್ಮದ ರಾಶಿಯನ್ನು ಕಂಡರು.
ತಾಯಿ, ಏನಪ್ಪ? ಹಿಂದೆ ಶಿವನ ಹಣೆಗಂಡಿನಿಂದ ಭಸ್ಮೀಭೂತರಾಗಿ ಹೋದಂತಹ ಮನ್ಮಥನ ಭಸ್ಮದ ರಾಶಿಯನ್ನು ಸರಿ. ಗಣಪತಿ ನೋಡಿದ ಕ್ಷಣ ಅದರಲ್ಲಿ ಬೊಂಬೆ ಆಕೃತಿಯನ್ನು ಧರಿಸಿದ, ಬೊಂಬೆಯನ್ನು ಮಾಡಿದ. ಬೊಂಬೆಯನ್ನು ಮಾಡಿ ಅದನ್ನು ಕೊಂಡು ಹೋಗಿ ತಾಯಿಯ ಕೈಗೆ ಕೊಟ್ಟ ಪಾರ್ವತಿ ದೇವಿಯ ಕೈಯಲ್ಲಿ ಜೀವದಾನ ಮಾಡಬೇಕು ಅಂತ ಈಶ್ವರನಲ್ಲಿ ಕೇಳುವಾಗ ಅದಕ್ಕೆ ಜೀವದಾನ ಮಾಡಿದರು. ಜೀವದಾನ ಯಾರು ಗೊತ್ತೇ? ನಾನು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದೆ, ನನ್ನ ದೇಹವನ್ನು ಎಳೆದು ಅದರಲ್ಲಿ ತುಂಬಿಸಿಬಿಟ್ಟು ಆ ಬೊಂಬೆಯಲ್ಲಿ ನನ್ನ ದೇಹವನ್ನು ಸೇರಿಕೊಂಡ ಕ್ಷಣ ಆಸುರ ಪೂರ್ತಿ ಹೆಚ್ಚಾಯಿತು. ಕೈಲಾಸದಲ್ಲಿ ಇದ್ದೆ, ಆಮೇಲೆ ಅಲ್ಲಿ ಆಟವಾಡ್ತಾ ಇದ್ದೆ. ತಪಸ್ಸು ಮಾಡಬೇಕು ಅಂತ ಗಣಪತಿ ದೇವರು ಹೇಳಿದ್ರು. ತಪಸ್ಸನ್ನು ಆಚರಿಸಿದೆ. 60,000 ವರ್ಷ ಆಯುಷ್ಯವನ್ನು ಪಡೆದವ ನಾನು. ಅದರಲ್ಲಿ 30,000 ವರ್ಷ ತಪಸ್ಸಿನಲ್ಲಿಯೇ ಕಳೆದೆ. 30,000ರಲ್ಲಿ ನಾನು ಈ ಭೂಮಿಯಲ್ಲಿದ್ದೇನೆ. ಆಮೇಲೆ ಒಂದು ದಿನ ಕೈಲಾಸದಲ್ಲಿ ಅನ್ಯಾಯವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ಕಿವಿ ಹಿಂಡಿ ತೆಗೆದು ಬಿಸಾಡಿಬಿಟ್ಟು ಹಾಗೆ ಈ ಭೂಮಿಯನ್ನು ಸೇರಿದವ ನಾನು. ತಾಯಿ, ಭೂಮಿಯಲ್ಲಿ ಅಲಿದಾಡುತ್ತಾ ಇರುವಂತಹ ಹೊತ್ತಿನಲ್ಲಿ ರಕ್ಕಸರ ಕುಲಗುರುಗಳಾದಂತಹ ಶುಕ್ರಾಚಾರ್ಯರು ತನ್ನವರನ್ನು ನಡುಗೂಡಿಕೊಂಡು ನನ್ನನ್ನು ಕಾಣುವುದಕ್ಕೆ ಬಂದರು. ನನ್ನಲ್ಲಿ ಹೇಳಿದ್ರು, ನೀನು ಇವರೆಲ್ಲರಿಗೂ ರಾಜನಾಗಬೇಕು. ಆಮೇಲೆ ಹಾಗಾಗಿ ಶೂನ್ಯಕಾಪುರವನ್ನು ನಿರ್ಮಾಣ ಮಾಡಿದೆ, ಅಲ್ಲಿಗೆ ಅಧಿಕಾರಿಯಾಗಿ ಬೆರೆದೆ. ನನ್ನವರನ್ನೆಲ್ಲ ಸೇರಿಕೊಂಡು ಅವರ ಹೇಳಿದಂತಹ ಮಾತನ್ನು ಕೇಳಿ ದೇವಲೋಕಕ್ಕೆ ಲಗ್ಗೆ ಇಟ್ಟೆ. ಸಹವಾಸ ದೋಷ ಹಾಗೆ. ಹೌದು, ದೇವತೆಗಳನ್ನೆಲ್ಲ ಸೋಲಿಸಿದೆ, ಅಲ್ಲಿ ಅಧಿಕಾರವನ್ನು ಸ್ಥಾಪಿಸಿದೆ, ಭೂಮಂಡಲವನ್ನು ಸಂಚಾರ ಮಾಡಿದೆ, ಭೂಭುಜರ ದರ್ಪವನ್ನು ಅಡಗಿಸಿ ಅಲ್ಲಿ ನನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿದೆ. ಪಾತಾಳಕ್ಕಿಳಿದೆ, ಪಾತಾಳದಲ್ಲಿ ಇದ್ದಂತಹ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದೆ, ಅಲ್ಲಿಯೂ ನನ್ನ ಅಧಿಕಾರ ಮುದ್ರೆಯನ್ನು ಒತ್ತಿದೆ. 14 ಲೋಕ ಬಂಡಾಸುರನ ಅಂಕೆಯಲ್ಲಿ. ತಾಯಿ, ಸಾಕಾಗಿ ಹೋಯ್ತಮ್ಮ, ಸಾಕಾಗಿ ಹೋಯ್ತು. ನಿನ್ನನ್ನು ನೋಡಿದ ಮೇಲೆ ಜನನೀ ಜನನೀ ಭಿನ್ನಮೋ ಪಾದವ ಜನಯೀಕ್ಷಿಸಿದೆ. ಎನ್ನ ಜನಪದದಲ್ಲಿ ಹುಟ್ಟದಂತೆ ಮಣಿದ್ವೀಪವಾಸನ ಎನಗೆ ಹೊಂದಿರುವ ಧನುಜನಿಗೆ ಇತ್ತು ರಕ್ಷಿಸುವುದು. ಜನನೇ ಮಣಿದ್ವೀಪವಾಸನ ನನಗೆಲ್ಲ ಬಂದಿರುವ ಎಲ್ಲದನು ಜರಿಗಿತ್ತು ಎಲ್ಲ ರಕ್ಷಿಸುವುದು. ಸಾಕಾಗಿ ಹೋಯ್ತಮ್ಮ ಈ ಭೂಮಿಯ ಬದುಕು. ಇನ್ನು ನಾನು ಇಲ್ಲಿ ಇರಬಾರದು ತೀರ್ಮಾನ ಮಾಡಿದ್ದೇನೆ. ಹಾಗಾಗಿಯೇ ನಿನ್ನನ್ನು ಎದುರಿಸುವುದಕ್ಕೆ ಕಾರಣ ತಾಯಿ, ನಿನ್ನಿಂದ ಮೋಕ್ಷ ಸಿಕ್ಕಿದ್ರೆ ನಾನು ಮತ್ತೆ ವೈಕುಂಠವನ್ನು ಸೇರಿ ಲಕ್ಷ್ಮೀದೇವಿಯ ಸೇವೆಯನ್ನು ಮಾಡುವಂತಹ ಅವಕಾಶ ನನಗೆ ಸಿಗುತ್ತದೆ ಎಂಬ ಆ ಭಾವನೆಯಿಂದಲೇ ನಾನು ನಿನ್ನಲ್ಲಿ ಹೋರಾಡುವುದಕ್ಕೆ ಮುಂದುವರಿದೆ. ಈ ನಾನು ಸಂಪಾದನೆ ಮಾಡಿದಂಥ ನನ್ನ ಈ ಪುರ ನಮ್ಮವರಿದ್ದಾರೆ, ಅವರೆಲ್ಲರಿಗೂ ಇದನ್ನು ಬಿಟ್ಟು ಕೊಟ್ಟಿದ್ದೇನೆ. ಸರಿ, ಇನ್ನು ನಾನು ಇಲ್ಲಿ ಇರುವುದಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ, ಏನಾಗಬೇಕು? ಭೂಮಿಯಲ್ಲಿ ಹುಟ್ಟಿದ್ದೇನೆ, ಬಂಡಾಸುರನೆಂಬ ಹೆಸರಿನಿಂದ ಮೆರೆದಿದ್ದೇನೆ. ಮರ ಹುಟ್ಟಿ ಮರ ಸತ್ತಂತೆ ಜೀವನ ಆಗಬಾರ್ದಲ್ಲ ತಾಯಿ. ನೀರ ಮೇಲೆ ಗುಳ್ಳೆ ಏಳುತ್ತದೆ, ಕ್ಷಣದಲ್ಲಿ ಒಡೆದು ಹೋಗ್ತದೆ. ಅಂತಹ ಜೀವನ ಆಗಬಾರ್ದಲ್ವ ಈ ಬಂಡಾಸುರನಿಗೆ. ಹಾಗಾಗಿ ನಿನ್ನಲ್ಲಿ ಕೇಳುವುದು ತಾಯಿ, ನನ್ನ ಹೆಸರು ಭೂಮಿಯ ಮೇಲೆ ಶಾಶ್ವತವಾಗಿ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೆ ಉಳಿಬೇಕು ಎಂಬ ಹಾಗೆ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಆಮೇಲೆ ಈ ದೇಹಕ್ಕೆ ಮೋಕ್ಷ ಕೊಡಮ್ಮ. ಈ ಭೂಮಿಯಳು ಅವತರಿಸುವೆನಿಂದು ಧರೆಯ ಮನುಜರೆಲ್ಲ ಎನ್ನ ನಾಮಾವಳಿಯ ಉಚ್ಚರಿಸಲು ಅದರೊಳಗೊಂದು ಸ್ಥಾನವು ನಿನಗೆ ಲಭಿಸುವುದು.
ಎನಿಸಿಕೊಂಡೆ, ಆ, ಲಕ್ಷ್ಮಿಯಾಗಿ ಶಪಿಸಿದೆ, ಆ. ಪಾರ್ವತಿಯಾಗಿ ಪೊರೆದೆ, ಆ, ಸರಸ್ವತಿಯಾಗಿ ಅನುಗ್ರಹಿಸಿದೆ. ಹೌದು. ಈಗ ಲಲಿತಾಂಬಿಕೆಯಾಗಿ ಆ. ನನಗೆ ಮೋಕ್ಷವನ್ನು ನೀವುದಕ್ಕೆ ಸಿದ್ಧಳಾಗಿದ್ದೇನಪ್ಪ. ಆಗ್ಲಿ ತಾಯಿ. ಅಯ್ಯ, ಅಮ್ಮ. ತಿಳಿದು ಮಾಡುವುದು ಅಪರಾಧ, ಆ. ತಿಳಿಯದೆ ಮಾಡುವುದು ಪ್ರಮಾದ. ಹ, ಈಗ ಅಪರಾಧದ ಅರಿವಾಯಿತು ತಾನೆ. ಸತ್ಯ. ಖಂಡಿತ. ಹ್ಮ್. ಇನ್ನು ಮುಂದಕ್ಕೆ ಆ. ಮಣಿ ದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನಾನೇ ನೆಲೆಯಾಗುವುದಕ್ಕಿದ್ದೇನೆ. ಆ, ಪ್ರಪಂಚದಲ್ಲಿರುವಂತಹ ಮನುಷ್ಯರು ಆ. ನನ್ನ ನಾಮಾವಳಿಯನ್ನು ಜಪಿಸಿದ್ದಾರೆ. ಆ. ಲಲಿತ ಸಹಸ್ರನಾಮ, ಆ. ಅದರಲ್ಲಿ ನಿನ್ನ ಹೆಸರು ಒಂದಾಗಿರ್ತದೆ. ನಿಮ್ಮ ಹೆಸರಿನ ಜೊತೆಯಲ್ಲಿ ನನ್ನ ಹೆಸರು ಇರ್ತದೆ ತಾಯಿ. ವಿಶೇಷವಾದಂತಹ ಸ್ಥಾನ ಮಾನ ನಿನಗೆ ಲಭಿಸುತ್ತದೆ. ಆಗ್ಲಿ ತಾಯಿ. ನೋಡಿದ್ಯಾ, ಆ. ಕಾಮೇಶ್ವರನಿಂದ ದತ್ತವಾದಂತಹ ಶರ, ಆ. ಕಾಮೇಶ್ವರ ಶರ, ಆ. ಇದನ್ನೇ ಪ್ರಯೋಗ ಮಾಡುತ್ತೇನೆ. ಆಗ್ಲಿ. ಮೋಕ್ಷಕಾಮ್ಯ. ಆಗ್ಲಿ. ಆಗ್ಲಿ. ಜಯ 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 ಜಯ. ಆಯಿತು. ದೇವತೆಗಳೆಲ್ಲ ಸಮವೃಷ್ಟಿಯನ್ನೇ ಗೈತಾ ಇದ್ದಾರೆ. ಹಾಗಿದ್ರೆ ಇನ್ನು ಮುಂದಕ್ಕೆ ಲಲಿತ ಸಹಸ್ರನಾಮ, ಚಂಡಿಕಾಯಾಗ ಇದನ್ನು ಯಾರು ನೆರವೇರಿಸಿಕೊಂಡು ಬರ್ತಾರೋ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಡ್ತೇನೆ. ಶ್ರೀದೇವಿ ಲಲಿತೋಪಖ್ಯಾನ ಎನ್ನುವಂತಹ ಪುಣ್ಯ ಕಥಾನಕವನ್ನು ಆಡಿದ ಹಾಡಿದ ನೋಡಿದ ಎಲ್ಲವರಿಗೂ ನಮ್ಮ ಆರಾಧ್ಯ ಮೂರ್ತಿ ಕೋದಂಡರಾಮ ಸ್ವಾಮಿಯು ಆಯುಷ್ಯ ಆರೋಗ್ಯ ಸುಖ ಸಂಪದವನ್ನು ಕೊಟ್ಟು ಕರುಣಿಸಲೆಂದು ಹೇಳುತ್ತಾ ಈ ಕತೆಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಲಂ. ಶ್ರೀ ಫಲವಿನಂದಿದ್ರಿಯರು ತೋಜನಿನದ ಕರುತವನ್ನು ಜಯ 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 ದುನಮೋ ಜಯ ಜಯ ದುನಮೋ ಜಯ ಜಯ ದುನಮೋ ಶ್ರೀರಾಮಚಂದ್ರನಿಗೆ ಗೋವಿಂದ ಶ್ರೀರಾಮಚಂದ್ರನಿಗೆ ಅಯೋಧ್ಯಪುರವರಿಗೆ ನಿಜ ಮುಖ್ಯ ಜನರ ಮನಾಲಿನಿ ಮಂಗಳ ಮನದೊಳಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿಜ ಮಂಗಲಂ ಮಂಗಲವೋ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.